ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಮತ್ತು ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಳವಾಗಬೇಕಾಗಿದೆ. ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳು ವ್ಯವಸ್ಥಿತವಾಗಿ ನಡೀತಾ ಇದೆ. ಕೋವಿಡ್-19 ಬಳಿಕ ಹೆಚ್ಚಿನ ಪೋಷಕರು ಸರ್ಕಾರಿ ಶಾಲೆಗಳನ್ನು ಅವಲಂಬಿತರಾಗಿದ್ದಾರೆ ಎಂದು ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿದರು. ಅವರು ಯರ್ಮಾಳು ರಾಷ್ಟ್ರೀಯ ಹೆದ್ದಾರಿ 66ರ ಪಕ್ಕದ ಯರ್ಮಾಳು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣಗೋಡೆಯನ್ನ ಉದ್ಘಾಟಿಸಿ ಮಾತನಾಡಿದರು. ರಾಜ್ಯದಲ್ಲಿ ನಲಿಕಲಿ ಮೆರಿಟ್ನಲ್ಲಿ ಆಯ್ಕೆಯಾದ ಶಿಕ್ಷಕರು ಅದು ಸರ್ಕಾರಿ ಶಾಲೆಯ ಶಿಕ್ಷಕರು. ಆ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳು ಅಭಿವೃದ್ಧಿಯಾದರೆ ಮಾತ್ರ ನಮ್ಮ ವ್ಯವಸ್ಥೆಗಳು ಸರಿಯಾಗಿ ಉಳಿಯಲು ಸಾಧ್ಯವಾಗುತ್ತೆ. ಹಳೆ ವಿದ್ಯಾರ್ಥಿ ಸಂಘದ ಸದಸ್ಯರು, ಮಕ್ಕಳ ಪೋಷಕರು, ದಾನಿಗಳೊಂದಿಗೆ ಸೇರಿಕೊಂಡು ಕನಿಷ್ಠ ತಿಂಗಳಿಗೊಮ್ಮೆ ಸಭೆ ನಡೆಸಿ ಶಾಲಾಭಿವೃದ್ಧಿ ಬಗ್ಗೆ ಸಮಾಲೋಚನೆ ನಡೆಸಿರಿ ಎಂದು ಹೇಳಿದರು. ಈ 6 ಮತ್ತು 7ನೇ ತರಗತಿಗೆ ಇಂಗ್ಲಿಷ್ ಮೀಡಿಯಂ ಮಾಡಬೇಕು ಅಂತ ಹೇಳಿದ್ರಿ. ಯಾಕೆ ಮಾಡಲಿಲ್ಲ ನನಗೆ ಗೊತ್ತಿಲ್ಲ. ಶಾಸಕ ನಾನು ಮಾತಾಡ್ತೇನೆ. ತಕ್ಷಣ ಈ ವರ್ಷವೇ ಇಂಗ್ಲಿಷ್ ಮೀಡಿಯಂ ಶಾಲೆ ಆರಂಭಿಸಬೇಕು ಅಂತ ಹೇಳಿ TDP ಹೇಳ್ತೇವೆ. ಅಗತ್ಯ ಮಂತ್ರಿಗಳು ಕೂಡ ಹೇಳ್ತೇವೆ. ಕೋಶ ಮುಗಿಬಹುದು. ಕೂಡಲೇ ತಕ್ಷಣ ನೀವು ಕೂಡ ಈ ಸರ್ಕಾರಿ ಶಾಲೆಯಲ್ಲಿ ಶಾಲಾ ಸಮಿತಿ ಅಧ್ಯಕ್ಷರು, ಮಕ್ಕಳ ಹೆತ್ತವರು ಒಂದು ತಂಡ ಇರುತ್ತೆ, ಯಾರೋ ಒಬ್ಬರು ದಾನಿಗಳಿರ್ತಾರೆ, ಇವನ್ನೆಲ್ಲ ಒಟ್ಟು ಸೇರಿಸಿ ತಿಂಗಳಿಗೆ ಒಂದಾದ್ರೂ ಮೀಟಿಂಗ್ ಮಾಡದೇ ಇದ್ರೆ ಈ ಶಾಲೆ ಹೇಗಿರ್ಬೇಕು ಅಂತ ಯೋಚನೆ ಬರ್ಬೇಕು. ತಿಂಗಳಿಗೆ ಒಂದ್ಸತಿ ಏನೂ ಅಜೆಂಡಾ ಇಲ್ಲ, ಆದ್ರೂ ತಿಂಗಳಿಗೆ ಒಂದ್ಸತಿ ನಾವು ಕೂತ್ಕೊಳ್ಬೇಕು. ನಮ್ಮ ಬೇರೆ ಬೇರೆ ವ್ಯವಸ್ಥೆಗಳಲ್ಲಾಗಿ ಏನು ಅಜೆಂಡಾ ಇರ್ತಿದ್ರು ಕೂಡ ಮುಖ್ಯೋಪಾಧ್ಯಾಯರು, ಶಾಲೆಯ ಒಂದು ತಂಡ ಕುಳಿತು ಒಂದು ಬಿಸಿ ಕಾಪಿ ಕೊಟ್ಟು ಈ ಶಾಲೆ ನಾವೇನು ಮಾಡಬೇಕು, ಮಕ್ಕಳ ಸಂಖ್ಯೆ ಹೆಚ್ಚಾಗಿ ಮಾಡಬೇಕು ಅಂತ ನೀವು ಯೋಚನೆ ಮಾಡಿದ್ರೆ ಮಾತ್ರ ಶಾಲೆ ಮುನ್ನಡೆಸಲಿಕ್ಕೆ ಸಾಧ್ಯ. 48,000 ಶಾಲೆಗಳಲ್ಲಿ ಸುಮಾರು 15,000 ಶಾಲೆಗಳಲ್ಲಿ ಸರಿಯಾದ ವ್ಯವಸ್ಥಿತವಾದಂಥ ಕೊಠಡಿಗಳೇ ಇಲ್ಲ. ಕಾಪು ಶಾಸಕ ಲಾಲಾಜಿ ಆರ್ ಮೆಂಡನ್ ಮಾತನಾಡಿ, ಸಂಪರ್ಕ ಭಾಷೆಯಾಗಿ ಆಂಗ್ಲ ಮಾಧ್ಯಮ ಪ್ರಬಲ ಪ್ರಭಾವಿ ಭಾಷೆಯಾಗಿದೆ. ಆದರೂ ಹೆಚ್ಚು ಆಕರ್ಷಣೀಯ ಶಿಕ್ಷಣ ನೀಡಿದ್ದಲ್ಲಿ ಹೆಚ್ಚು ಮಕ್ಕಳ ಆಕರ್ಷಣೆಯೊಂದಿಗೆ ದಾಖಲಾತಿಗೆ ಅನುಕೂಲವಾಗುತ್ತೆ. ಪ್ರಸ್ತುತ ಹೊರ ಜಿಲ್ಲೆಯ ಸುಮಾರು 1,150 ವಿದ್ಯಾರ್ಥಿಗಳಿಂದಾಗಿಯೇ ನಮ್ಮ ಜಿಲ್ಲೆಯಲ್ಲಿ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗಳು ಉಳಿದುಕೊಂಡಿದೆ. ಇಂಗ್ಲಿಷ್ನ ಮೂಲ ತುಳು ಎಂಬ ಮಾತಿದೆ. ಈ ಬಾರಿ ಅವಕಾಶ ಇದ್ದಲ್ಲಿ KPS ಶಾಲೆಯಾಗಿ ಪರಿಗಣಿಸಲು ಪ್ರಯತ್ನಿಸಲಾಗುತ್ತೆ ಎಂಬ ಭರವಸೆಯನ್ನ ನೀಡಿದರು. ಇಂಗ್ಲಿಷ್ ಇವತ್ತು ಅನಿವಾರ್ಯ ಭಾಷೆ, ಹಾಗಾಗಿ ಸಂಪರ್ಕ ಭಾಷೆಯಾಗಿ ನಮಗೆ ಬೇಕು. ಮತ್ತು ನಮ್ಮ ರಾಜ್ಯ ಭಾಷೆ ಕನ್ನಡ ಇರ್ಬೋದು, ಮನೆ ಮಾತು ತುಳು ಇರ್ಬೋದು. ಸಂಪರ್ಕ ಭಾಷೆಯಾಗಿ ನಮಗೆ ರಾಷ್ಟ್ರೀಯ ಭಾಷೆಯಾಗಿ ಹಿಂದಿ ಇದ್ರೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಆಂಗ್ಲ ಮಾಧ್ಯಮ ಬಹಳ ಪ್ರಭಾವ ಬೀರುವಂಥ ಒಂದು ಭಾಷೆಯಾಗಿದೆ. ಬಹುಶಃ ಅವರು ಹೇಳ್ತಾರೆ, ಗೊತ್ತಿಲ್ಲ, ಅದು 100% ಅಲ್ಲ ಗೊತ್ತಿಲ್ಲ. ಇಂಗ್ಲೀಷ್ನ ಮೂಲ ತುಳು ಅಂತ ಕೂಡ ಹೇಳ್ತಾರೆ, ಅದು ಅಕ್ಕ ತುಳು ಅಂತ ಹೇಳ್ತಾರೆ. ಕೆಲವು ಶಬ್ದಗಳಿದೆ, ಈಗ ಬೇಕು ಮಾಡಿ ಹೋಗುವುದಿಲ್ಲ. ಅಂಥದ್ದು ಕೆಲವು ನಮ್ಮ ಪೂರ್ವ ಶಬ್ದಗಳು, ಬಹುವಚನ ಶಬ್ದಗಳೆಲ್ಲ ನಮ್ಮ ತುಳುವಲ್ಲಿ ಏನು ಬರ್ತದೆ ಅದು ಇಂಗ್ಲೀಷಲ್ಲಿ ಕೂಡ ಇದೆ. ಯಾಕಂದರೆ ತುಳು ದ್ರಾವಿಡ ಭಾಷೆಯಲ್ಲಿ ಕೂಡ ಬರ್ತದೆ. ಮತ್ತು ಈ ಸಂದರ್ಭ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಶಿವಪ್ರಸಾದ್ ಶೆಟ್ಟಿ, ಉಡುಪಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಶೀಲಾ ಕೆ ಶೆಟ್ಟಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಜುಳಾ, ಜಿಲ್ಲಾ ಪಂಚಾಯತ್ ಸದಸ್ಯ ಶಶಿಕಾಂತ್ ಪಡುಬಿದ್ರೆ, ತಾಲೂಕ್ ಪಂಚಾಯತ್ ಸದಸ್ಯ ಕೇಶವ ಮೊಯ್ಲಿ ಮೊದಲಾದವರು ಉಪಸ್ಥಿತರಿದ್ದರು.